ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ವಿಕಲಚೇತನರ ಸಬಲೀಕರಣ ಇಲಾಖೆ ಹಾಗೂ ಸೇವಾ ಸಂಸ್ಥೆಗಳೊಂದಿಗೆ ವಿಕಲಚೇತನ ಲಸಿಕಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಹೊರವಲಯದ ಗುರುಪುರದಲ್ಲಿ ರೋಸಾ ಮಿಸ್ಟಿಕಾ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಲಸಿಕಾ ಕಾರ್ಯಕ್ರಮ ನಡೆಯಿತು. ಎಲ್ಲ ಕಡೆ ಈಗ ವ್ಯಾಕ್ಸಿನ್ ಕೊಡತಕ್ಕಂತ ಮತ್ತು ಸಾಮಾಜಿಕ ಎಚ್ಚರ ಮೂಡಿಸತಕ್ಕಂತ ಕಾರ್ಯಕ್ರಮಗಳು ಆಗ್ತಾ ಇದೆ. ನಾವು ನಮ್ಮ ವಿಭಿನ್ನ ಚೇತನದವರಿಗೆ ಮತ್ತು ಅವರ ಆರೈಕೆದಾರರಿಗೆ ಒಂದು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಕಳೆದ 25ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಈಗ ಸಾಧಾರಣ 9 ಕ್ಯಾಂಪ್ಗಳು ನಡೆಯಿತು, ಶಿಬಿರಗಳು ನಡೆಯಿತು. ಆರೋಗ್ಯ ಇಲಾಖೆ, ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆ ಹಾಗೂ ವಿಕಲಚೇತನರ ಸಬಲೀಕರಣ ಇಲಾಖೆಯ ಮುಖಾಂತರ ನಡೆಸ್ತಾ ಇದ್ದೇವೆ. ಇನ್ನು ಈ ಶಿಬಿರವನ್ನ ವಂದನೀಯ ಸಿಸ್ಟರ್ ಲೀರಾ ಮರಿಯಾ ಅವರು ಉದ್ಘಾಟಿಸಿದ್ರು. ನೀವು ಇವತ್ತು ಈ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಅನ್ನು ಪಡೆದುಕೊಂಡು ನಂತರ ಉತ್ತಮ ಆರೋಗ್ಯವನ್ನು ಪಡೆಯುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೂ ಈ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಅನ್ನು ಒದಗಿಸಲು ಸಹಕರಿಸಿದಂತಹ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಆದಂಥ ಸಿಸ್ಟರ್ ಲೊಲಿಟಾ ಪಿರೇರಾ ಹಾಗೂ ಅವರೊಂದಿಗೆ ಸಹಕರಿಸಿದಂತಹ ಸಾನ್ನಿಧ್ಯ ವಸಂತ್ ಸರ್ ಅವರನ್ನು ನಾನು ಅಭಿನಂದಿಸ್ತೇನೆ. ಹಾಗೂ ಅವರ ಮೇಲೆ ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ನಮ್ಮೆಲ್ಲರನ್ನು ದೇವರು ಉತ್ತಮ ಆರೋಗ್ಯದಿಂದ ಇಟ್ಟು ಕಾಪಾಡಲಿ ಹಾಗೂ ರಕ್ಷಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವೇಳೆ ವಂದನೀಯ ಸಿಸ್ಟರ್ ಲೊಲಿಟಾ ಪಿರೇರಾ, ಮುಖ್ಯೋಪಾಧ್ಯಾಯಿನಿ ಅನಿತಾ ಲಿಡಿಯಾ, ಗಂಜಿಮಠ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಖದೀಜಾ, ಸಾನ್ನಿಧ್ಯ ವಸತಿ ಶಾಲಾ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.